ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆದು ಹೊಡೆದಾಟದ ಮಟ್ಟಕ್ಕೇರಿದ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣವೊಂದಕ್ಕೆ ವಿದ್ಯಾರ್ಥಿಗಳ ಎರಡು ಬಣದೊಳಗೆ ಮಾತಿನ ಚಕಮಕಿ ನಡೆದಿದ್ದು, ಈ ಬಗ್ಗೆ ಮಾಹಿತಿ ಪಡೆದು ಹೊರಗಿನ ತಂಡವೊಂದು ಕಾಲೇಜಿಗೆ ಬಂದಿದ್ದು, ಇದು ಇತರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳ ಆಕ್ರೋಶ ಮತ್ತು ಮಾತಿನ ಚಕಮಕಿ ಮಿತಿ ಮೀರಿ ಕೋಮು ಬಣ್ಣ ಪಡೆಯುತ್ತಿದ್ದಂತೆಯೇ ಕಾಲೇಜಿನ ಪ್ರಾಂಶುಪಾಲರು ಕಾಪು ಪೊಲೀಸರಿಗೆ ಮಾಹಿತಿ ನೀಡಿದರು. ಕಾಪು ಎಸ್ಐ ರಾಘವೇಂದ್ರ ಸಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಪೆ ಮಾರಿಯಮ್ಮ ಮೂರು ಕಡೆ ಇದ್ದಾರೆ, ಎಲ್ಲ ದರ್ಗಾ ಅದು ಇದೆಲ್ಲ ಒಗ್ಗಟ್ಟಲ್ಲಿದ್ದೇವೆ, ಒಗ್ಗಟ್ಟಲ್ಲೇ ಇರಬೇಕು. ಈಗ ಇದೊಂದು ವಿಚಾರದಲ್ಲಿ ನಾವು ಅಲ್ಲಿ ಹೋಗಿ ನಾವು ಮಾತಾಡಿ ಅಲ್ಲಿ ಹಲವಾರು ಮೀಟಿಂಗ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಮುಂದೆ ಅದು ಏನು ಆಗದಿಲ್ಲಂಗೆ ನೋಡ್ಕೊಳ್ಳೋದಕ್ಕೆ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಏನಾಗಬೇಕು ಅದನ್ನ ನಾವು ಮಾಡ್ತೀವಿ. ಆಯ್ತಾ? ನಿಮ್ಮೆಲ್ಲರ ಸಹಕಾರ ಇರಲಿ, ಎಲ್ಲರದ್ದು ಸಹಕಾರ ಇರಲಿ. ಸೊ ಯಾರಿಗೂ ತೊಂದರೆ ಇಲ್ದಂಗೆ ನಿಜವಾಗ್ಲೂ ಏನಾಗಬೇಕು ಅದನ್ನ ಮಾಡ್ತೀವಿ. ಒಬ್ರಿಗೂ ಅನ್ಯಾಯ ಆಗಬಾರ್ದು. ಆಕ್ಚುಲಿ ಇವಾಗ 17ನೇ ತಾರೀಕು ಅಪರಾಧ ತಡೆ ಮಾಸಾಚರಣೆಗೆ ಇಲ್ಲಿ ಕರೆಸಬೇಕು ಅಂತ DVSP ತಹಶೀಲ್ದಾರು ಎಲ್ಲರಿಗೂ ಫೋನ್ ಮಾಡಿ CO ಎಲ್ಲರಿಗೂ ಕರೆಸೋದು ಅಂತ ಇತ್ತು.